ಮುಖ್ಯಮಂತ್ರಿ ಬೊಮ್ಮಾಯಿ ಸಚಿವ ಸಂಪುಟ ರಚನೆ ಸರ್ಕಸ್ಸಿನ ಕೊನೆಯ ಶೋ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ನಡೀತಾ ಇದ್ದು ನೂತನ ಸಚಿವರ ಪಟ್ಟಿಗೆ ಅಂತಿಮ ರೂಪ ನೀಡಲಾಗಿದೆ. ಸಚಿವ ಸಂಪುಟಕ್ಕೆ ಸೇರಲು ಹಲವು ಸಚಿವರು ಶಾಸಕರು ಲಾಬಿ ನಡೆಸ್ತಾ ಇದ್ದ ಬಿಸಿ ಸುದ್ದಿಯ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಒಂದು ಪುಟ್ಟ ಗ್ರಾಮದಿಂದ ಅಷ್ಟೇ ಕೂಲಾದ ಚಿತ್ರ ಒಂದು ಹೊರಬಿದ್ದಿದೆ. ಸ್ಥಳೀಯ ಶಾಸಕರು ಯುವ ನಾಯಕರು ಆದ ಹರೀಶ್ ಪೂಂಜಾ ಅವರು ಕ್ಷೇತ್ರದಲ್ಲೇ ಉಳಿದುಕೊಂಡಿದ್ದು ಗೇರುಕಟ್ಟೆಯ ಹೋಟೆಲ್ ಒಂದರಲ್ಲಿ ಕುಳಿತಿರುವ ಫೋಟೋ ವೈರಲ್ ಆಗಿದೆ. ಬೆಂಗಳೂರಿನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದ್ರೆ ವಸಂತಣ್ಣನ ಹೋಟೆಲ್ನಲ್ಲಿ ನಮ್ಮ ಹೆಮ್ಮೆಯ ಶಾಸಕರಾದ ಹರೀಶಣ್ಣ ಕಾಣಲು ಸಿಕ್ಕಿದ್ದು ಹೀಗೆ ಎಂಬ ಒಕ್ಕಣೆಯೊಂದಿಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಂಚಿಕೆಯಾಗಿದೆ. ಯಾವುದೇ ಲಾಬಿ ಸರ್ಕಸ್ಗಳಿಗೆ ಹೋಗದೆ ಹರೀಶ್ ಪೂಂಜಾ ಅವರು ತಮ್ಮ ಕ್ಷೇತ್ರದಲ್ಲೇ ತನ್ನಷ್ಟಕ್ಕೆ ಇರುವ ಈ ಚಿತ್ರ ಇದೀಗ ಎಲ್ಲರ ಗಮನ ಸೆಳೆದಿದೆ.